ರಾಜ್ಯಡು ಅತಂತ್ರ ಸರಕಾರ ಉಂಡು ಕಾಂಟ್ರಾಕ್ಟ್ದಾರರೆಡ್ದು ಕೋಟಿಗಟ್ಟಲೆ ಪಣ ವಸೂಲಾವುದುಂಡು ಅವಿತ್ತೆ ಐಟಿ ಅಧಿಕಾರಿಲಿನ ಕಾರ್ಯಾಚರಣೆಡು ಪಿದೈ ಬರೊಂದುಂಡು ಎಂದು ಬಿಜೆಪಿ ರಾಜ್ಯ ಓಟು ಸಮಿತಿದ ಸಂಚಾಲಕರು ಮಾಜಿ ಮಂತ್ರಿ R.Ashok ಪಂತರ ರಾಜ್ಯ ಬಿಜೆಪಿ ಓಟು ತೂವನ್ನ ಸಮಿತಿದ ಸಂಚಾಲಕರು R.Ashok ಶನಿವಾರ ಕುಡ್ಲಡು ಸುದ್ದಿ ಕುಟ್ಟುಡು ಪಾತಿರ್ದು ರಾಜ್ಯಡು ಅತಂತ್ರ ಸರ್ಕಾರ ಉಂಡು ಕಾಂಟ್ರಾಕ್ಟ್ದಾರರೆಡ್ದು ಕೋಟಿಗಟ್ಟಲೆ ಪಣ ವಸೂಲಾವುದುಂಡು ಐಟಿ ಅಧಿಕಾರಿಲಿನ ಕಾರ್ಯಾಚರಣೆಡು 11 ಕೋಟಿಲ ಹೆಚ್ಚ ಪಣವು ಸ್ವಾಧೀನ ಆತನಂದು ಪಂಡಿನ ಅಶೋಕ್ ಪುಲ್ವಾಮಾ ದಾಳಿ ಬಗೆಟ್ಟು 2 ವರ್ಷದ ದುಂಬೆ ಇಂಕ ತೆರೆದಿತ್ತನಂದು ಮುಖ್ಯಮಂತ್ರಿ ಪಂಡಿನ ಪಾತ್ರಗೂ ಜವಾಬು ಕೊರ್ದು ಎಂಕಲ ಇರುವ ವರ್ಷಲೆಡ್ ದುಂಬೆ ಸೇನಾಧಿಕಾರಿ ದಾಳಿ ಬಗೆಟ್ಟು ಪಂತಿರು ಎಂಕಲ ಮಾತ ಗೊತ್ತಿತ್ತಂಡು ರೇವಣ್ಣನ ಲಿಂಬೆದ ಪುಳ್ಳಿ ಜಾತಕ ಮುಲ್ಪ ನಡಪುಜಿಂದು ಕೋಂಗಿ ಮಲ್ತೆರ ದೇಶದ ಸೈನಿಕರ ಏರ್ಲ ಸುಳ್ಳು ಪನ್ಪುಜೆರೋ ಸುಳ್ಳು ಪಾತ್ರ ಪನ್ಪನವು ಸೈನಿಕರಿಗೆ ಮಲ್ಪನ ಅನ್ಯಾಯ ಕಾರ್ಯಾಚರಣೆ ನಡಪುಂಡುವ ಅಧಿಕಾರಿಲ ಗುಟ್ಟು ಬಿಡ್ದು ಕೊರ್ಪುಜೆರೋ ಅಭಿನಂದನಂಚಿನ ಸೈನಿಕರು ಪಾಕಿಸ್ತಾನಡು ಬಂಧನಡು ಪುನಗ ದೇಶದ ಒಂಜಿ ಮಾಹಿತಿಲ್ಲ ಪಿದೈ ಪಾಡಂದೆ ಸತ್ಯಾಂಶಲೇನು ನಿಂಗದು ದೇಶದ ಪೆರ್ಮೆನು ಕಾತೊన్నారు ಇಂಚಿನ ಸೇನಾಧಿಕಾರಿಗಳಿಗೆ ಮುಖ್ಯಮಂತ್ರಿ ಸ್ಥಾನಡುಪನ ಕುಮಾರಸ್ವಾಮಿ ಒಟ್ರಾಸಿ ಪಾತ್ರ ಪನ್ಪನ ಸರಿಯತ್ತೆಂದು R.Ashok ಪಂಡೆರ ಮಂಗಳೂರಲ್ಲ ಇಡೀ ದೇಶದಲ್ಲಿ ಎಲ್ಲಿ ಬೇಕಾದರೂ ನೀವು ದೇಶ ವಿರೋಧಿ ಚಟುವಟಿಕೆ ಮಾಡಿದ್ರು ನಿಮ್ಮ ಮೇಲೇನು ಕ್ರಮ ಇಲ್ಲ ಅನ್ನೋ ಮಾತನ್ನು ಹೇಳೋದು ಒಂದು ಕಡೆ. ಇನ್ನೊಂದು ಕಡೆ ಭಯೋತ್ಪಾದಕರ ಜೊತೆ ನಾವು ಸಂಧಾನ ಮಾಡಿ ಸಮಸ್ಯೆಗಳನ್ನು ನಾವು ಅವರ ಜೊತೆ ಕೂಡ್ತು ಅಣ್ಣ ತಮ್ಮಂದಿರಂತೆ ಸಂಬಂಧಿಗಳಂತೆ ನಾವು ಬಗೆಹರಿಸ್ತೀರಿ ಅಂತ ಹೇಳುವಂಥದ್ದು ಇದು ಯಾರ ಪರವಾಗಿ ಅನ್ನೋದು ರಾಜ್ಯದ ಜನತೆಗೆ ದೇಶದ ಜನತೆಗೆ ಅರ್ಥ ಆಗಿದೆ. ಬರೀ ರಾಹುಲ್ ಗಾಂಧಿಯವರು ಟೆಂಪಲ್ ರನ್ ಮಾಡೋ ಮುಖಾಂತರ ಮಾಡೋದ್ರಿಂದ ನಮ್ಮ ಮಂಗಳೂರಿನ ಅಭ್ಯರ್ಥಿ ಕೇಸರಿ ಶಾಲು ಹಾಕ್ಕೊಂಡು ದೇವಸ್ಥಾನಗಳು ಸುತ್ತೋದ್ರಿಂದ ಯಾರು ನಂಬಲ್ಲ. ಇದೊಂದು ಡ್ರಾಮಾ ಕಂಪನಿ, ಕಾಂಗ್ರೆಸ್ ಒಂದು ಡ್ರಾಮಾ ಕಂಪನಿ ಇದ್ದಂಗೆ. ಪ್ರಧಾನಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು, 3 ಜನ ಮಿನಿಸ್ಟ್ರು, 8 ಜನ MLAಗಳು, ಇಷ್ಟೂ ಜನ ಒಬ್ಬ ಹೆಣ್ಣುಮಗಳ ಮೇಲೆ ಯುದ್ಧ ಸಾರಿದ್ದಾರೆ. ಕೊನೆಗೆ ನನಗೆ ಹೇಳ್ತೈತೆ ಸತ್ಯಮೇವ ಜಯತೆ, ಸತ್ಯಕ್ಕೆ ಜಯ ಸಿಗ್ತೈತೆ, ಸುಮಲತಾ ಗೆಲ್ತಾರೆ.